ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ, ಸಾಯುವುದು ಅರಮನೆಯಲ್ಲಿ ಎಂದು ಆರಕ್ಷಕ ಉಪ ಅಧೀಕ್ಷಕ ಬಿಬಿ ಲಕ್ಷ್ಮೀಗೌಡ ಹೇಳಿದರು. ಅವರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ತವಕ ಸಿದ್ದಲಿಂಗಯ್ಯ ಅವರದಾಗಿತ್ತು. ತಮ್ಮ ಮನೆ ಹಾಗೂ ಸಮುದಾಯದಲ್ಲಿ ಕಾಡುತ್ತಿದ್ದ ಬಡತನ ಅವರ ಬರಹಕ್ಕೆ ಹೆಚ್ಚು ಒತ್ತು ಕೊಟ್ಟಿತ್ತು. ಕೇಂದ್ರದಲ್ಲಿ ಕನ್ನಡಿಗರು ಉದ್ಯೋಗ ಪಡೆಯಬೇಕೆಂಬ ಮಹದಾಸೆ ಇವರದಾಗಿತ್ತು. ಸ್ವಾಭಿಮಾನಕ್ಕೆ ಮತ್ತು ಆತ್ಮಗೌರವಕ್ಕೆ ಯಾವ ಹಂತದಲ್ಲಿಯೂ ಅದಕ್ಕೆ ತಂದುಕೊಳ್ಳದ ಅವರು ಬಂಡಾಯ ಸಾಹಿತಿ, ಕ್ರಾಂತಿಕಾರಿ ಗೀತೆಗಳು, ಕವನ ಸಂಕಲನಗಳು, ಲೇಖನಗಳು, ಕಾವ್ಯ ಕಾದಂಬರಿಗಳನ್ನು ಬರೆಯುವುದರ ಮೂಲಕ ಶೋಷಿತರಲ್ಲಿ ಜಾಗೃತಿಯನ್ನ ಮೂಡಿಸಿ ಆ ಮೂಲಕ ಪರಿವರ್ತನೆಯತ್ತ ಸಾಗಲು ಮುನ್ನಡಿ ಬರೆಯುತ್ತಿದ್ದರು ಎಂದು ಹೇಳಿದರು. ಸಿದ್ದಲಿಂಗಯ್ಯ ಯಾಕೆ ಅವರು ಕವನಗಳನ್ನ ಬರೀತಾ ಇದ್ದಾರೆ, ಕ್ರಾಂತಿ ಗೀತೆಗಳನ್ನ, ದಲಿತ ಸಾಹಿತ್ಯವನ್ನ ಯಾಕೆ ಅವರು ಹುಟ್ಟಾಕಿದ್ರು, ದಲಿತ ಸಂಘಟನೆಯನ್ನ ಯಾಕೆ ಹುಟ್ಟಾಕಿದ್ರು, ಅದಕ್ಕೆ ಒಂದು ಪ್ರಬಲವಾದಂತಹ ಕಾರಣಗಳು ಇರ್ತವೆ. ಮನೆಯಲ್ಲಿ ಇದ್ದಂತ ಬಡತನ ಅವರನ್ನ ಆ ರೀತಿ ಪ್ರೇರಣೆ ಮಾಡುತ್ತದೆ. ಬಹುಶಃ ಸೌಕರ್ಯಗಳಿದ್ದಿದ್ರೆ, ಸೌಲಭ್ಯಗಳಿದ್ದಿದ್ರೆ ಅವರು ಒಂದು ಅಧಿಕಾರಿ ಆಗ್ತಾ ಇದ್ರು ಅಥವಾ ಯಾವುದಾದ್ರೂ ಒಂದು ಪಕ್ಷದ ಮುಖಂಡ ಆಗ್ತಾ ಇದ್ರು. ಅವ್ರಿಗೆ ಏನೂ ಸವಲತ್ತುಗಳಿಲ್ಲ. ಅದಕ್ಕೆ ಹೇಳೋದು, ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ, ಸಾಯುವುದು ಅರಮನೆಯಲ್ಲಿ. ನೀವು ಏನು ಎಲ್ಲ ಎಕ್ಸಾಂಪಲ್ಸ್ ನೀವು ಎಷ್ಟು ತಗೋತಿರೋ, ನೀವು ಇಡೀ ಪ್ರಪಂಚದಲ್ಲಿ ಸಕ್ಸಸ್ ಆಗಿರೋದನ್ನ ನೀವು ಒಂದು ಪಟ್ಟಿ ಮಾಡಿದ್ರೆ ಅವರೆಲ್ಲ ಹುಟ್ಟಿರೋದು ತುಂಬ ಕಡುಬಡತನದಲ್ಲಿ ಹುಟ್ಟಿರ್ತಾರೆ. ಪ್ರತಿಭೆ ಹುಟ್ಟುವುದು ಅರಮನೆಯಲ್ಲಿ, ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ, ಸಾಯುವುದು ಅರಮನೆಯಲ್ಲಿ. ಸಿದ್ದಲಿಂಗಯ್ಯನವರು ನಮ್ಮನ್ನ ಕಳೆದ ತಿಂಗಳು ಕೊರೋನಾದಿಂದ ತುಂಬಾ ಜನಗಳನ್ನ ನಾವು ಕಳ್ಕೊಂಡ್ರು. ನಾವು ಅದರಲ್ಲಿ ಸಿದ್ದಲಿಂಗಯ್ಯನವರು ಸಹ ನಮ್ಮನ್ನ ಬಿಟ್ಟು ಹೋದರು. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಿಕೆ ಕುಮಾರಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸುಸಂಸ್ಕೃತದ ಒಡನಾಡಿಯಾಗಿದ್ದ ಸಿದ್ದಲಿಂಗಯ್ಯ ಅವರ ನಿಲುವಿನಲ್ಲಿ ಜಾತ್ಯತೀತ ಭಾವನೆ ದಟ್ಟವಾಗಿತ್ತು. ಸರಳ ಬದುಕಿಗೆ ಜೀವ ತುಂಬುತ್ತಿದ್ದರು ಎಂದು ಹೇಳಿದರು. ಸಿದ್ದಲಿಂಗಯ್ಯನವರು ಯಾಕೆ ದಲಿತ ಕವಿ ಅಂತ ಹೇಳಿ ಹೇಳ್ತಾರೆ? ವೈ ಹ್ಯಾಸ್ ಬಿನ್ ಕಾಲ್ಡ್ ಎ ದಲಿತ ಪೊಯೆಟ್? ಇದು a question has been arisen across the state. ಇಡೀ ಸ್ಟೇಟಲ್ಲಿ ಒಂದು ಪ್ರಶ್ನೆ, ಯಾವ ದಲಿತರ ಧ್ವನಿ ಇತ್ತು, ದಲಿತರ ಶೋಷಣೆ ಇತ್ತು, ದಲಿತರಿಗೆ ನೋವಿತ್ತು, ಅದನ್ನ ಕುತ್ತದ್ದು ಬರೆದಂತವರು ಕ್ರಾಂತಿಯುತವಾಗಿ, ವೈಚಾರಿಕವಾಗಿ, ಅಭ್ಯಮಾನವಾಗಿ ಜನರ ಮನಸ್ಸಿಗೆ ಮುಟ್ಟುವಂತೆ ಬರೆದಂತವರು ಡಾಕ್ಟರ್ ಸಿದ್ದಲಿಂಗಯ್ಯ. ಅದಕ್ಕೆ ಅವರನ್ನ ದಲಿತ ಕವಿ ಅಂತ ಹೇಳಿ ಕರೀತೇವೆ. ಅವರು ಬರೆದಂತ ಬರಹಗಳನ್ನು ನೋಡಿದ್ರೆ ನಾವು ವಿಶೇಷವಾಗಿ ನೊಂದವರನ್ನ ಕುತ್ತು ಬರ್ಕೊಂಡು ಹೋಗ್ತಾರೆ. ಊರುಕೇರಿಯನ್ನು ಬಿಟ್ಟು ಹೊಟ್ಟೋಗಿದ್ದಾರೆ. ಈಗ ಸಿದ್ದಲಿಂಗಯ್ಯನವರ ಮುಂದೆ ಇಲ್ಲ. ಆದ್ರೆ ಅವರು ಬರೆದಂತಹ ಬರಹ ಇದೆಯಲ್ಲ, ವೈಚಾರಿಕತೆ ಇದೆಯಲ್ಲ, ಅದನ್ನು ಬಿಟ್ಟು ಹೋಗಿದ್ದಾರೆ. ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅವರ ನಿಧನದಿಂದ ಕನ್ನಡ ನಾಡಿಗೆ ಹಾಗೂ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಿದ್ದಲಿಂಗಯ್ಯ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿರಬಹುದು, ಆದರೆ ಅವರು ಬರೆದಿರುವ ಬರಹಗಳು ಯಾವಾಗಲೂ ಚಿರಸ್ಮರಣೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕಾಧಿಕಾರಿ ಕೆ ಯೋಗೇಶ್, ತಾಲೂಕು ದಂಡಾಧಿಕಾರಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಕೆ ಕೃಷ್ಣಮೂರ್ತಿ, ಕಲಾವಿದರಾದ ಕಡವಿನ ಹೊಸಳ್ಳಿ ನಾಗರಾಜ್, ಆರೋಗ್ಯ ಇಲಾಖೆಯ ಆನಂದ ಮಠಪತಿ, ಆಲಗೌಡನಹಳ್ಳಿ ಪ್ರೌಢಶಾಲೆಯ ಶಿಕ್ಷಕ ಆರ್ ಉಮೇಶ್, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷೆ ರಾಜೇಶ್ವರಿ, ತಾಲೂಕು ವಲಯ ಅರಣ್ಯಾಧಿಕಾರಿ ಲಕ್ಷ್ಮೀಕಾಂತ್, ಅಬಕಾರಿ ಇಲಾಖೆಯ ಗೀತಾ, ಸಮಾಜ ಕಲ್ಯಾಣ ಇಲಾಖೆಯ ಲಿಂಗರಾಜು, ಮೀನುಗಾರಿಕೆ ಇಲಾಖೆಯ ಮಲ್ಲೇಶ್ ನಾಯಕ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಜವರೇಗೌಡ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.